ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರುವ 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ವಿವಿಧ ಪಕ್ಷಗಳು ಹಾಗೂ ಸಂಘಟನೆಗಳು ಭಾರತ್ ಬಂದ್ ಕರೆ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಸಮಾನ ಮನಸ್ಕ ಸಂಘಟನೆಗಳಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಸಿಐಟಿಯು ಕಾರ್ಮಿಕ ಸಂಘಟನೆ, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್, ಎಸ್ಡಿಪಿಐ ದಲಿತ ಸಂಘಟನೆ ಹಾಗೂ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಯಿತು. ಉಡುಪಿಯ ಜೋಡುಕಟ್ಟೆಯಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಹಳ್ಳಿಡೈನ ಸರ್ಕಲ್ ಮೂಲಕ ಹುತಾತ್ಮರ ವೇದಿಕೆ ಎದುರು ಸಮಾಪನಗೊಂಡಿತು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ವಿದ್ಯುತ್ ಶಕ್ತಿ ಪ್ರೀಪೇಯ್ಡ್ ಮೀಟರ್ ಅನ್ನು ಹಾಕ್ತೀವಿ ಅಂತೇಳಿ ಹೇಳಿದ್ದಾರೆ. ಪ್ರೀಪೇಯ್ಡ್ ಮೀಟರ್ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಪ್ರೀಪೇಯ್ಡ್ ಮೀಟರ್ ಅಂತೇಳಿ ಹೇಳಿದ್ರೆ ನಮ್ಗೀಗ ಸಿಮ್ ಅನ್ನು ನಾವು ತಗೊಳ್ತೀವಿ, ಪ್ರೀಪೇಯ್ಡ್ ಸಿಮ್ ಅದು. ಇತ್ತೀಚೆಗೆ ಕೇಬಲ್ ಕೂಡ ಶುರುವಾಗಿದೆ, ಪ್ರೀಪೇಯ್ಡ್ ಕೇಬಲ್. ಅಂದ್ರೆ ಮೊದಲೇ ಹಣ ಕಟ್ಟಬೇಕು, ಮೊದಲೇ ಹಣ ಕಟ್ಟಿದ ನಂತರ ಮತ್ತೆ ನಮ್ಗೆ ಅದು ಆ ವಿದ್ಯುತ್ ಶಕ್ತಿ ಖಾಲಿ ಆದ ಕೂಡಲೇ ಮತ್ತೆ ಪುನಃ ಹಣ ಕಟ್ಟಬೇಕು. ತಿಂಗಳ ಬಿಲ್ ಇರೋದಿಲ್ಲ. ಈಗ 1 ತಿಂಗಳಲ್ಲ 2 ತಿಂಗಳ ಬಿಲ್ ಲೇಟ್ ಆದ್ರೂ ಸಹ ಒಂದು ಕಟ್ಟಲಿಕ್ಕೆ ಅವಕಾಶ ಇರ್ತದೆ. ಇನ್ನು ಮುಂದೆ ಹಾಗಿರೋದಿಲ್ಲ. ಇದು ಯಾಕೆ ಸುನೀಲ್ ಕುಮಾರ್ ಅವರೇ, ಕಾರ್ಕಳದ ಶಾಸಕರು, ಉಸ್ತುವಾರಿ ಸಚಿವರು, ನಿಮಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು ಭಾರತ್ ಬಂದ್ನ ಪ್ರತಿಭಟನೆ ಮುಖಾಂತರ. ಯಾಕೆ ಅಂತೇಳಿ ಹೇಳಿದ್ರೆ, ಅಮಿತ್ ಶಾ ಮೋದಿ ಅವರು ಡೆಲ್ಲಿಯಲ್ಲಿ ಮಾಡಿದ ಕೆಲಸ, ಅದಾನಿ ಅಂಬಾನಿ ಅವರಿಗೆ ಬೆಂಬಲ ಕೊಡುವಂತ ಕೆಲಸ ಎಲ್ಲಿಗೆ ಹೋಗಬಹುದು ಅಂತೇಳಿ ಆಲೋಚನೆ ಮಾಡಿ ಈಗ ವಿದ್ಯುತ್ ಶಕ್ತಿ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದಾರೆ. ಆ ತಿದ್ದುಪಡಿ ಏನು? 2003ರಲ್ಲಿ ಒಂದು ತಿದ್ದುಪಡಿ ಮಾಡಿದ್ರು. ಇದೇ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಆ ತಿದ್ದುಪಡಿಯಲ್ಲಿ ವಿದ್ಯುತ್ ಉತ್ಪಾದನೆಯನ್ನ ಖಾಸಗಿಯವರಿಗೆ ಕೊಡಬಹುದು ಅಂತ ಮಾಡಿದ್ರು. ಅದರ ಒಂದು ಭಾಗ ಆಗಿದೆ ಪಡುಬಿದ್ರೆಯಲ್ಲಿರುವ ನಂದಿಕೂರಿನಲ್ಲಿ ಅಲ್ಲಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ ನಡೆದಿದ್ದು, ಕೃಷಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಭಾರತ್ ಬಂದ್ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಸ್ ಸಂಚಾರ, ಆಟೋ ಸಂಚಾರ ಎಂದಿನಂತೆ ಇದ್ದರೂ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿತ್ತು. ರೈತ ಸಂಘಟನೆಗಳ ನೇತೃತ್ವದಲ್ಲಿ ಕರೆದ ಬಂದ್ನಲ್ಲಿ ಬಾಳೆಹೊನ್ನೂರು, ಕೊಪ್ಪ, ಶೃಂಗೇರಿ ಇತರ ಕಡೆಗೆ ಪ್ರತಿಭಟನೆ ನಡೆದಿದ್ದು, ಶೃಂಗೇರಿ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡರು ಅದರಲ್ಲಿ ಭಾಗಿಯಾಗಿದ್ದರು. ಉದ್ಯಮಗಾರರಿಗೆ ಬೆಲೆ ಮೇಲೋಗಿದೆ, ಇವ್ರು ಜಾಸ್ತಿ ಮಾಡಿದ್ದಲ್ಲ ಅದು. ಅದಕ್ಕೆ ಹೇಳಿದ್ರು ಇವ್ರು ಕಾಮರ್ಸ್ ಓದಬೇಕು ಇವರು ಅಂತ ಹೇಳಿ. ಡಿಮಾಂಡ್ ಅಂಡ್ ಸಪ್ಲೈ, ಪ್ರೈಸ್ ಡಿಪೆಂಡ್ಸ್ ಅಪಾನ್ ಡಿಮಾಂಡ್ ಅಂಡ್ ಸಪ್ಲೈ. ಬೆಳೆ ಜಾಸ್ತಿ ಆದರೆ ಬೆಲೆ ಕಡಿಮೆ. ಉದ್ಯಮಗಾರರಿಗೆ ಬೆಲೆ ಮೇಲೋಗಿದೆ, ಇವ್ರು ಜಾಸ್ತಿ ಮಾಡಿದ್ದಲ್ಲ ಅದು. ಅದಕ್ಕೆ ಹೇಳಿದ್ರು ಇವ್ರು ಕಾಮರ್ಸ್. ಇನ್ನು ಕಾರ್ಕಳದಲ್ಲಿ ಕೂಡ ಕೃಷಿ ಕಾಯ್ದೆ ತಿದ್ದುಪಡಿ ಮಸೂದೆ ಜಾರಿ ವಿರೋಧಿಸಿ ಪ್ರತಿಭಟನೆ ನಡೆದಿದೆ. ಕಾರ್ಕಳದ ಬೈಪಾಸ್ ಸರ್ಕಲ್ನಲ್ಲಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಕಿಸಾನ್ ಘಟಕ ಆಯೋಜಿಸಿದ್ದ ಕೇಂದ್ರದ ಕೃಷಿ ತಿದ್ದುಪಡಿ ಮಸೂದೆಯನ್ನು ಪ್ರತಿರೋಧಿಸಿ ನಡೆದ ಸಾಂಕೇತಿಕ ರಸ್ತಾ ರೋಕೋ ಪ್ರತಿಭಟನೆಯಲ್ಲಿ ಹಲವಾರು ಕಾಂಗ್ರೆಸ್ ವಕ್ತಾರರು ಭಾಗಿಯಾಗಿ ಪ್ರತಿಭಟನೆ ನಡೆಸಿದರು. ಯಾವುದೇ ಒಬ್ಬ ವ್ಯಕ್ತಿ ಬೆಳೆಯತಕ್ಕಂಥ ಹೊಲ ಏನುಂಟು ಅಲ್ಲಿಗೆ ಹೋಗಿ ನೇರವಾಗಿ ಕೃಷಿ ಉತ್ಪಾದನೆಯನ್ನು ಕ್ರಯಕ್ಕೆ ಪಡೆದುಕೊಳ್ಳಬಹುದು. ಇದರ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ, ಯಾರು ಉಳ್ಳವರಿದ್ದಾರೆ, ಯಾರು ಅದಾನಿ ಅಂಬಾನಿ ಅಂತವರಿದ್ದಾರೆ, ಇಡೀ ಒಂದೊಂದು ಏರಿಯಾ ಜಿಲ್ಲೆಗಳ ಎಲ್ಲ ಹೊಲಗಳನ್ನು ಅಡ್ವಾನ್ಸ್ ಕೊಟ್ಟು ಎಲ್ಲ ಉತ್ಪಾದನೆಗಳನ್ನು ತಾವೇ ಗಳಿಸಿಕೊಂಡು ಅಲ್ಲಿ ಒಂದು ರೀತಿಯ ಬಂಡವಾಳಶಾಹಿ ವ್ಯವಸ್ಥೆಯ ಸ್ಥಾಪನೆಗೆ ನಾರವನ್ನು ಮಾಡ್ತಿದ್ದಾರೆ. ವಿರೋಧಿ ಸರ್ಕಾರ, ಇದೊಂದು ರೈತ ವಿರೋಧಿ ಸರ್ಕಾರ, ಇದೊಂದು ಪ್ರಜಾ ವಿರೋಧಿ ಸರ್ಕಾರ ಹೇಳ್ಕೊಳ್ಳಿಕ್ಕೆ ಬಹಳಷ್ಟು ದುಃಖಕರ. ನಾವೆಲ್ಲರೂ ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಇನ್ನು ಪುತ್ತೂರಿನಲ್ಲಿ ಕೂಡ ಕೇಂದ್ರ ಕೃಷಿ ಕಾಯ್ದೆ ವಿರೋಧಿಸಿ ಭಾರತ್ ಬಂದ್ಗೆ ಕರೆ ನೀಡಿದ್ದ ಹಿನ್ನೆಲೆ ಪ್ರತಿಭಟನೆ ನಡೆಸಲಾಗಿದೆ. ಕಿಸಾನ್ ಸಂಯುಕ್ತ ಮೋರ್ಚಾ ಕರೆ ನೀಡಿರುವ ಬಂದ್ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ರೈತ ಸಂಘ ಹಸಿರು ಸೇನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಪುತ್ತೂರಿನ ಗಾಂಧಿ ಕಟ್ಟೆ ಬಳಿ ಪ್ರತಿಭಟನೆ ನಡೆಸಿದ ರೈತ ಸಂಘಟನೆಗಳು
ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಲಾಯಿತು. ಮಾಲ್ ಓಪನ್ ಆಗಿದೆ. ಇಲ್ಲಿ 10 ರೂಪಾಯಿಗೆ ಮೊಂಡ ಮಾರಿದ್ದಾರೆ. ಒಂದು ಮೊಂಡಕ್ಕೆ 10 ರೂಪಾಯಿ ಬೆಲೆ ಕಟ್ಟಲಿಕ್ಕೆ ಒಂದು 30 ರೂಪಾಯಿ ಅಂದಾಜು. ಇವತ್ತು ರಿಲಯನ್ಸ್ ಕಂಪನಿಯವ ಮಾರ್ಗದ ಬದಿಯಲ್ಲಿ 10 ರೂಪಾಯಿಗೆ ಮೊಂಡ ಮಾರಿ ಎಲ್ಲಾ ಗೂಡಗಡಿಗಳನ್ನು ಬಂದೇ ಉಳಿಯಿಂದ ವಿಮಾನ ಮಾಡುವವರೆಗೆ ಒಬ್ಬನಿಗೆ ಕೊಡುವಂತ ವ್ಯವಸ್ಥೆ ಈ ದೇಶದಲ್ಲಿ ಆಗ್ತಾ ಇದೆ. ಅದು ಬಹಳ ಪ್ರಯತ್ನ ಆಯ್ತು. ಅದಕ್ಕೆ ಅದು ಪ್ರಥಮ ಹಂತದಲ್ಲಿ ಬಂದದ್ರಿಂದ ಅವರಿಗೆ ಅದನ್ನು ಮಾಡ್ಲಿಕ್ಕೆ ಆಗಲಿ. 67% ಇಂಡೈರೆಕ್ಟ್ ಟ್ಯಾಕ್ಸ್ ನಮ್ಮ ರೈತರು ಬೆಳೆದ ಉತ್ಪನ್ನದ ಮೇಲೆ ಕಲೆಕ್ಟ್ ಮಾಡುವಂತಹ ಟ್ಯಾಕ್ಸ್ಗಳು, ನೆನಪಿಟ್ಟುಕೊಳ್ಳಿ. ರೈತರ ಆಂದೋಲನವನ್ನು ಕಡೆಗಣಿಸಬೇಡಿ. ಸಮಸ್ಯೆ ಅಂತ ಹೇಳುವಂತಹ ಒಂದು ಸವಾಲನ್ನು